ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಕುಟುಂಬದಲ್ಲಿ ಬಿರುಗಾಳಿ ಎದ್ದಿದೆ. ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ವರದಕ್ಷಿಣೆ ಕಿರುಕುಳ ಆರೋಪ ಪ್ರಕರಣದಲ್ಲಿ ಖ್ಯಾತ ನಿರ್ದೇಶಕ ಎಸ್ ನಾರಾಯಣ್ ಈಗ ಆರೋಪಿ ನಂಬರ್ 2 ಅಂದರೆ ಏಟು ಆಗಿದ್ದಾರೆ. ಎಸ್ ನಾರಾಯಣ್ ಸೊಸೆ ಪವಿತ್ರ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಪವಿತ್ರ ಹಾಗೂ ಎಸ್ ನಾರಾಯಣ್ ಪುತ್ರ ಪವನ್ 2021ರಲ್ಲಿ ಮದುವೆಯಾಗಿದ್ದರು. ಇದೀಗ ಪವಿತ್ರ ತನ್ನ ಪತಿ ಹಾಗೂ ಮಾವನ ವಿರುದ್ಧ ವರದಕ್ಷಿಣೆ ಕಿರುಕುಳ ಆರೋಪ ಹೊರಿಸಿದ್ದಾರೆ. ಹಣಕ್ಕಾಗಿ ನನ್ನನ್ನು ಪೀಡಿಸುತ್ತಿದ್ದಾರೆ ಅಂತ ಆರೋಪಿಸಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಆರೋಪ ಪ್ರಕರಣದಲ್ಲಿ ಪವನ್ ಮೊದಲ ಆರೋಪಿಯಾಗಿದ್ದಾರೆ, ಅಂದ್ರೆ A1 ಆಗಿದ್ದಾರೆ. ಅಷ್ಟಕ್ಕೂ ಈ ಆರೋಪ ಏನು? ಪವಿತ್ರ ಹೇಳುವ ಪ್ರಕಾರ ನನ್ನ ಪತಿ ಪವನ್ ಓದಿಲ್ಲ, ಹೀಗಾಗಿ ಅವನಿಗೆ ಎಲ್ಲಿಯೂ ಕೆಲಸ ಸಿಗುತ್ತಿರಲಿಲ್ಲ. ನಾನೇ ಎಲ್ಲ ಕೆಲಸ ಮಾಡಿ ಮನೆಯ ಸಂಸಾರವನ್ನ ಸಾಗಿಸುತ್ತಿದ್ದೆ. ಇದರ ಮಧ್ಯೆ ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಎಂಬ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅನ್ನ ಮಾಡಲಾಗಿತ್ತು. ಅದನ್ನು ಆರಂಭಿಸಲು ಪವನ್ ನಮ್ಮ ಬಳಿ ಹಣ ಕೇಳಿದ್ದ. ಆಗ ನಾನು ತಾಯಿಯ ಒಡವೆಗಳನ್ನ ಅಡವಿಟ್ಟು ಹಣವನ್ನ ಕೊಟ್ಟಿದ್ದೆ. ಕೊನೆಗೆ ಆ ಸಂಸ್ಥೆ ಲಾಸ್ ಆಗಿ ಮುಚ್ಚಲಾಯಿತು. ಅಲ್ಲಿ ಆಗಿರುವ ನಷ್ಟ ತುಂಬಿಸಲು ನಾನು 10 ಲಕ್ಷ ರೂಪಾಯಿ ಸಾಲ ಮಾಡಿ ಪವನ್ಗೆ ನೀಡಿದ್ದೆ. ಇಷ್ಟೆಲ್ಲ ಆದರೂ ಪ್ರತಿನಿತ್ಯ ನನ್ನ ಅತ್ತೆ ಭಾಗ್ಯಲಕ್ಷ್ಮಿ ಅಂದರೆ ಎಸ್ ನಾರಾಯಣ್ ಪತ್ನಿ ಹಾಗೂ ಎಸ್ ನಾರಾಯಣ್ ನನ್ನ ಮೇಲೆ ಹಲ್ಲೆ ನಡೆಸಿ ಹಣ ತರುವಂತೆ ಒತ್ತಾಯ ಮಾಡುತ್ತಿದ್ದಾರೆ. ಇದಕ್ಕೆ ಒಪ್ಪದ ಹಿನ್ನೆಲೆಯಲ್ಲಿ ಅತ್ತೆ ಭಾಗ್ಯಲಕ್ಷ್ಮಿ ಹಾಗೂ ಪತಿ ಎಸ್ ನಾರಾಯಣ್ ನನ್ನನ್ನ ಮನೆಯಿಂದ ಹೊರಗೆ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಮದುವೆ ಅವಧಿಯಲ್ಲಿ 1 ಲಕ್ಷದ ಉಂಗುರ ಹಾಗೂ ಖರ್ಚು ವೆಚ್ಚ ಹಣ ಪಡೆದಿದ್ದಾರೆ. ಮುಂದಿನ ದಿನಗಳಲ್ಲಿ ನನ್ನ ಮಗನಿಗೆ ತೊಂದರೆಯಾದರೆ ಎಸ್ ನಾರಾಯಣ್, ಭಾಗ್ಯಲಕ್ಷ್ಮಿ ಹಾಗೂ ಪವನ್ ಕಾರಣ ಎಂದು ದೂರಿನಲ್ಲಿ ಆರೋಪಿಸಿದ್ದಾರೆ. ಪೊಲೀಸರು ಈ ವಿಚಾರವನ್ನ FIR ನಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ. ಅಷ್ಟಕ್ಕೂ ಈ FIR ಅಂದರೇನು ಅನ್ನೋದು ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು? ಮೊದಲಿಗೆ FIR ಅಂದರೇನು ಅನ್ನೋದನ್ನ ತಿಳಿದುಕೊಳ್ಳೋಣ. FIR ಅಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ಅರ್ಥ. ಕನ್ನಡದಲ್ಲಿ ಹೇಳಬೇಕೆಂದ್ರೆ ಇದನ್ನ ಪ್ರಥಮ ಮಾಹಿತಿ ವರದಿ ಅಂತ ಕರೆಯಲಾಗುತ್ತದೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಯಾವುದೇ ಒಂದು ಅಪರಾಧ ನಿಮ್ಮ ಜೊತೆ ಆಗಲಿ ಅಥವಾ ನಿಮ್ಮ ಸುತ್ತಮುತ್ತ ಆದಾಗ ಅದನ್ನ ಪೊಲೀಸರಿಗೆ ತಿಳಿಸಿದಾಗ ಪೊಲೀಸರು ತಮ್ಮ ರೆಕಾರ್ಡ್ಸ್ ಬುಕ್ ನಲ್ಲಿ ಬರೆಯುವಂತಹ ಒಂದು ವರದಿಯನ್ನ FIR ಅಂತ ಕರೆಯಲಾಗುತ್ತದೆ. ಹೌದು, ಯಾವುದೇ ಒಂದು ಅಪರಾಧ ತನಿಖೆ ಮಾಡೋಕೆ ಮೊದಲು ಬೇಕಾಗುವುದೇ FIR ಇಲ್ಲದೆ ಯಾವುದೇ ಒಂದು ಅಪರಾಧ ತನಿಖೆಯನ್ನ ಮಾಡಲು ಸಾಧ್ಯವೇ ಇಲ್ಲ. ಇದು ಪೊಲೀಸರಿಗೆ ಸಾಕ್ಷಿಯನ್ನ ಸಂಗ್ರಹಿಸಲು ಮತ್ತು ಅಗತ್ಯ ಕ್ರಮಗಳನ್ನ ಕೈಗೊಳ್ಳಲು ಅನುವು ಮಾಡಿಕೊಡುತ್ತದೆ. ಈಗ ಒಂದು ಪ್ರಶ್ನೆ ಬರುತ್ತದೆ, ಯಾರ್ಯಾರು FIR ಅನ್ನ ದಾಖಲಿಸಬಹುದು ಅಂತ. ಸಾಮಾನ್ಯವಾಗಿ ಅಪರಾಧದ ಬಲಿಪಶುಗಳು ಅಂದ್ರೆ ವಿಕ್ಟಿಮ್ಸ್ ಅಥವಾ ಅಪರಾಧವನ್ನ ಪ್ರತ್ಯಕ್ಷ ನೋಡಿದಂತವರು ಅಥವಾ ಅಪರಾಧದ ಬಗ್ಗೆ ಸ್ವಲ್ಪನಾದ್ರೂ ತಿಳಿದವರು ಯಾರಾದ್ರೂ FIR ಅನ್ನ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಬಹುದು. ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಯಾವುದೇ ಒಂದು ಅಪರಾಧ ನಡೆದಾಗ FIR ಅನ್ನ ಯಾವ ಪೊಲೀಸ್ ಠಾಣೆಯಲ್ಲಿ ದಾಖಲ ಮಾಡಬೇಕು ಅಂತ. ಸಾಮಾನ್ಯವಾಗಿ ಅಪರಾಧ ನಡೆದ ಪ್ರದೇಶದ ವ್ಯಾಪ್ತಿಯನ್ನು ಹೊಂದಿರುವ ಪೊಲೀಸ್ ಠಾಣೆಯಲ್ಲಿ ಈ FIR ಅನ್ನ ದಾಖಲಿಸಬೇಕಾಗುತ್ತದೆ. ಯಾಕಂದ್ರೆ ಯಾವುದೇ ಒಂದು ಪೊಲೀಸ್ ಠಾಣೆಗೆ ತನ್ನದೇ ಆದಂತಹ ಒಂದು ವ್ಯಾಪ್ತಿ ಕೂಡ ಇರುತ್ತದೆ. ಈ ವ್ಯಾಪ್ತಿಗೆ ಬರುವಂತಹ ಪೊಲೀಸ್ ಠಾಣೆಗೆ ಹೋಗಿಯೇ FIR ಅನ್ನ ದಾಖಲಿಸಬೇಕಾಗುತ್ತದೆ. ಈ ವ್ಯಾಪ್ತಿಗೆ ಸಂಬಂಧಪಟ್ಟ ಪೊಲೀಸರು FIR ಅನ್ನ ಬರೆದುಕೊಂಡು ಆಮೇಲೆ ಅಪರಾಧ ಸಂಬಂಧಪಟ್ಟ ತನಿಖೆಯನ್ನ ಮಾಡಲು ಆರಂಭಿಸುತ್ತಾರೆ. ಅಷ್ಟಕ್ಕೂ ಪೊಲೀಸರು FIR ಬರೆಯುವಾಗ ಏನೆಲ್ಲ ಪ್ರಶ್ನೆಗಳು ಕೇಳುತ್ತಾರೆ ಹಾಗೂ ಏನೆಲ್ಲ ತಮ್ಮ ಪ್ರಥಮ ವರದಿಯಲ್ಲಿ ಬರೆಯುತ್ತಾರೆ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ. ಹೌದು, FIR ಬರೆಯುವಾಗ ಸಾಮಾನ್ಯವಾಗಿ ಅಪರಾಧ ನಡೆದ ಪ್ರದೇಶ, ಅಪರಾಧದ ವಿವರ, ದಿನಾಂಕ, ಸಮಯ ಮತ್ತು ಅಪರಾಧದ ಸ್ವರೂಪ ಅದರಲ್ಲಿ ಸೇರಿರುತ್ತದೆ. ಒಂದು ವೇಳೆ ಅಪರಾಧಿಯ ಬಗ್ಗೆ ಮಾಹಿತಿ ಕೂಡ ಇದ್ದರೆ ಅದನ್ನು ಕೂಡ FIR ನಲ್ಲಿ ಸೇರಿಸಲಾಗುತ್ತದೆ. ಯಾಕಂದ್ರೆ ಕೆಲವು ಸಂದರ್ಭಗಳಲ್ಲಿ ಯಾವುದೋ ಒಂದು ಮಹಿಳೆ ಮೇಲೆ ಅತ್ಯಾಚಾರ ನಡೆದಾಗ ಅತ್ಯಾಚಾರ ನಡೆಸಿದಂತಹ ವ್ಯಕ್ತಿಯನ್ನ ಆ ಮಹಿಳೆ ಗುರುತು ಮಾಡಿದ್ದರೆ ಆ ವ್ಯಕ್ತಿಯ ಬಗ್ಗೆ ಆ ಮಹಿಳೆ ನೇರವಾಗಿ ಅವನ ವಿವರವನ್ನ ಪೊಲೀಸ್ ಠಾಣೆಯಲ್ಲಿ FIR ನಲ್ಲಿ ಕೊಡಬಹುದು. ಇದನ್ನ FIR ನಲ್ಲಿ ಕೂಡ ಸೇರಿಸಲಾಗುತ್ತದೆ. ಒಮ್ಮೆ FIR ದಾಖಲಾದ ನಂತರ ಪೊಲೀಸರು ಕಾನೂನುಬದ್ಧವಾಗಿ ಆ ವಿಷಯವನ್ನ ತನಿಖೆ ಮಾಡಬೇಕು ಹಾಗೂ ಅದಕ್ಕೊಂದು ತಾರ್ಕಿಕ ಅಂತ್ಯ ಕೂಡ ಕೊಡಬೇಕಾಗುತ್ತದೆ. FIR ದಾಖಲಿಸಿದ ವ್ಯಕ್ತಿಗೆ ಅದರ ಒಂದು ಪ್ರತಿಯನ್ನ ಅಂದ್ರೆ ರಿಸಿಪ್ಟ್ ಅಥವಾ ಅಕ್ನಾಲೆಜ್ಮೆಂಟ್ ಅನ್ನ ಕೂಡ ಕೊಡಬೇಕಾಗುತ್ತದೆ. ಒಂದು ವೇಳೆ ಪೊಲೀಸರು FIR ದಾಖಲೆ ಮಾಡಿದಾಗ ಪೊಲೀಸರಿಂದ ನೀವು ಅದರ ಒಂದು ಕಾಪಿಯನ್ನ ಪಡೆಯಬೇಕು ಮತ್ತು ಮುಂದಿನ ರೆಕಾರ್ಡ್ಸ್ಗಾಗಿ ಅದನ್ನ ನಿಮ್ಮ ಬಳಿ ಇಟ್ಟುಕೊಳ್ಳಬೇಕಾಗುತ್ತದೆ. ಇನ್ನೊಂದು ದೊಡ್ಡ ಪ್ರಶ್ನೆ ಏನೆಂದರೆ FIR ಎಷ್ಟು ದಿನಗಳವರೆಗೆ ಮಾನ್ಯವಾಗಿರುತ್ತದೆ ಅಂತ.
ಭಾರತದಲ್ಲಿ ಪ್ರಥಮ ಮಾಹಿತಿ ವರದಿ ಅಂದ್ರೆ FIR ನಿಗದಿತ ಮುಕ್ತಾಯ ದಿನಾಂಕ ಅಥವಾ ನಿಗದಿತ ಮಾನ್ಯತೆ ಅವಧಿಯನ್ನ ಯಾವತ್ತೂ ಹೊಂದಿರುವುದಿಲ್ಲ. ಅದು ನಿರಂತರವಾಗಿ ಇದ್ದೇ ಇರುತ್ತದೆ. ಯಾವುದೇ ಒಂದು ಅಪರಾಧ ತನಿಖೆ ಮುಗಿಸಿ ಎಲ್ಲಿಯವರೆಗೆ ನ್ಯಾಯಾಲಯ ಅದಕ್ಕೆ ಒಂದು ತಾರ್ಕಿಕ ನಿರ್ಣಯವನ್ನ ಕೊಡುವುದಿಲ್ಲವೋ ಅಲ್ಲಿಯವರೆಗೆ ಆ FIR ಮಾನ್ಯತೆ ಅಂದ್ರೆ ವ್ಯಾಲಿಡಿಟಿಯನ್ನ ಹೊಂದಿರುತ್ತದೆ. ಎಂತಹ ಸಂದರ್ಭದಲ್ಲಿ FIR ಅನ್ನ ದಾಖಲಿಸಲಾಗುತ್ತದೆ ಅಥವಾ ಎಂತಹ ಸಂದರ್ಭದಲ್ಲಿ FIR ಅನ್ನ ದಾಖಲಿಸಲಾಗುವುದಿಲ್ಲ ಅನ್ನುವುದು ಕೂಡ ಒಂದು ದೊಡ್ಡ ಪ್ರಶ್ನೆ. FIR ಅನ್ನ ಯಾವಾಗಲೂ ಗಂಭೀರ ಅಪರಾಧದ ಸಂದರ್ಭದಲ್ಲಿ ಮಾತ್ರ ದಾಖಲಿಸಲಾಗುತ್ತದೆ. ಹೌದು, ಗುರುತಿಸಬಹುದಾದಂತಹ ಗಂಭೀರ ಅಪರಾಧಗಳನ್ನ ಕಾಗ್ನಿಸೇಬಲ್ ಅಫೆನ್ಸ್ ಅಂತ ಕರೆಯಲಾಗುತ್ತದೆ. ಉದಾಹರಣೆಗೆ ಕೊಲೆ, ಅತ್ಯಾಚಾರ, ದರೋಡೆ, ಅಪಹರಣ, ಭೀಕರ ಹಲ್ಲೆ ಮುಂತಾದವುಗಳು ಕಾಗ್ನಿಸೇಬಲ್ ಅಫೆನ್ಸ್ ಆಗಿವೆ, ಅಂದ್ರೆ ಗಂಭೀರ ಅಪರಾಧಗಳಾಗಿವೆ. ಇಂತಹ ಅಪರಾಧಗಳಿಗೆ ಮಾತ್ರ FIR ಅನ್ನ ದಾಖಲೆ ಮಾಡಲಾಗುತ್ತದೆ. ಅಂದ್ರೆ ಯಾವುದೇ ಅಪರಾಧ ತಕ್ಷಣವೇ ಗುರುತು ಹಿಡಿಯಬಹುದಂತಹ ಗಂಭೀರ ಅಪರಾಧಗಳು ಇವುಗಳಾಗಿರುತ್ತವೆ. ಇಂತಹ ಸಂದರ್ಭದಲ್ಲಿ ಪೊಲೀಸರು ವಾರಂಟ್ ಇಲ್ಲದೆ ಅಪರಾಧಿಯನ್ನ ಬಂಧಿಸಬಹುದು ಮತ್ತು ಮ್ಯಾಜಿಸ್ಟ್ರೇಟ್ ಅನುಮತಿ ಅಗತ್ಯವಿಲ್ಲದೆ ತನಿಖೆ ಕೂಡ ಮಾಡಬಹುದಾಗಿದೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಪೊಲೀಸರು ದಾಖಲೆ ಮಾಡುವುದಿಲ್ಲ. ಇದಕ್ಕೆ ಮ್ಯಾಜಿಸ್ಟ್ರೇಟ್ ಅಥವಾ ಕೋರ್ಟಿನ ಅನುಮತಿ ಕೂಡ ಬೇಕಾಗುತ್ತದೆ. ಕೋರ್ಟ್ ಅನುಮತಿ ಪಡೆದ ನಂತರವೇ FIR ಅನ್ನ ದಾಖಲೆ ಮಾಡಬಹುದು. ಹಾಗಾದ್ರೆ ಅಂತಹ ಅಪರಾಧಗಳು ಯಾವುದು ಅಂತೀರಾ? ಹೌದು, ಇವುಗಳನ್ನ ನಾನ್ ಕಾಗ್ನಿಸೇಬಲ್ ಅಫೆನ್ಸ್ ಅಂತ ಕರೆಯಲಾಗುತ್ತದೆ. ಅಂದ್ರೆ ಇಂತಹ ಅಪರಾಧಗಳು ನೇರವಾಗಿ ಕಾಣಲು ಸಾಧ್ಯವಾಗುವುದಿಲ್ಲ ಮತ್ತು ಇಂತಹ ಅಪರಾಧಗಳು ಅಷ್ಟೊಂದು ಗಂಭೀರ ಕೂಡ ಆಗಿರುವುದಿಲ್ಲ. ಅಂದ್ರೆ ಇಂತಹ ಅಪರಾಧಿಗಳ ಮೇಲೆ ತಕ್ಷಣವೇ ಯಾವುದೇ ರೀತಿ ತನಿಖೆ ಮಾಡದಿದ್ದರೂ ಮುಂದಿನ ಬರುವ ದಿನಗಳಲ್ಲಿ ಇವುಗಳ ಮೇಲೆ ಆರಾಮವಾಗಿ ತನಿಖೆ ಮಾಡಬಹುದಂತಹ ಅಪರಾಧಗಳಾಗಿವೆ. ಉದಾಹರಣೆಗೆ ಹಲ್ಲೆ, ಹುಡುಗಿಯನ್ನ ಚುಡಾಯಿಸುವುದು, ಮಾನನಷ್ಟ ಮೊಕದ್ದಮೆ, ವಂಚನೆ, ಪಿಕ್ ಪಾಕೆಟ್, ಲಂಚ, ಚೆಕ್ ಬೌನ್ಸ್ ಹಾಗೂ ಇನ್ನು ಹಲವಾರು ಚಿಲ್ಲರೆ ಅಪರಾಧಗಳಿಗೆ ತಕ್ಷಣವೇ FIR ಬರೆಯಲು ಸಾಧ್ಯವಿಲ್ಲ. ಇದಕ್ಕೆ ಮ್ಯಾಜಿಸ್ಟ್ರೇಟ್ ಅಂದ್ರೆ ಕೋರ್ಟ್ನ ಅನುಮತಿ ಪಡೆದೇ FIR ಅನ್ನ ದಾಖಲಿಸಬೇಕಾಗುತ್ತದೆ. ಹೀಗಾಗಿ ನೀವು ಪೊಲೀಸ್ ಠಾಣೆಗೆ ಹೋದಾಗ ಪೊಲೀಸರು FIR ಅನ್ನ ಬರೆಯುವುದಿಲ್ಲ, ಬದಲಾಗಿ ಅವರು ತಮ್ಮ ರೆಕಾರ್ಡ್ ಬುಕ್ ನಲ್ಲಿ ರೆಕಾರ್ಡ್ ಮಾಡಿಕೊಳ್ಳುತ್ತಾರೆ ಅಷ್ಟೇ. ಇನ್ನು ದೂರುದಾರರಿಗೆ ನ್ಯಾಯಾಲಯವನ್ನ ಸಂಪರ್ಕಿಸಲು ಪೊಲೀಸರು ಈ ಸಂದರ್ಭದಲ್ಲಿ ಸಲಹೆ ಕೊಡುತ್ತಾರೆ. ಮೇಲಾಗಿ ನ್ಯಾಯಾಲಯದ ಆದೇಶವಿಲ್ಲದೆ ಪೊಲೀಸರು ಇಂತಹ ಅಪರಾಧದ ಮೇಲೆ ತನಿಖೆ ಆರಂಭಿಸಲು ಕೂಡ ಸಾಧ್ಯವಾಗುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಆರೋಪಿಯನ್ನ ಬಂಧಿಸಲು ಪೊಲೀಸರಿಗೆ ನ್ಯಾಯಾಲಯದಿಂದ ವಾರಂಟ್ ಕೂಡ ತೆಗೆದುಕೊಳ್ಳೋದು ಅಗತ್ಯವಾಗಿರುತ್ತದೆ. ವಾರಂಟ್ ಇಲ್ಲದೆ ಪೊಲೀಸರು ಯಾವುದೇ ಒಬ್ಬ ವ್ಯಕ್ತಿಯನ್ನ ಅಪರಾಧಿ ಅಂತ ಬಂಧಿಸಲು ಸುಮ್ಮನೆ ಸಾಧ್ಯವಿಲ್ಲ. ಹೀಗಾಗಿ ನೀವು ಹಲವಾರು ಸಿನಿಮಾಗಳಲ್ಲಿ, ಹಲವಾರು ಘಟನೆಗಳಲ್ಲಿ ಇಂತಹ ಒಂದು ಸೀನ್ಗಳನ್ನ, ಘಟನೆಗಳನ್ನ ನೋಡಿರಬಹುದು. ಕೆಲವೊಮ್ಮೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಲು ಅವರ ಮನೆಗೆ ಹೋದಾಗ ಆ ವ್ಯಕ್ತಿ ನಿಮ್ಮ ಬಳಿ ವಾರಂಟ್ ಇದೆಯಾ ಅಂತ ಪ್ರಶ್ನೆಯನ್ನ ಕೇಳೋದು ನೀವು ಕೂಡ ನೋಡಿರುತ್ತೀರಾ, ಕೇಳಿರುತ್ತೀರಾ. ಕೆಲವೊಮ್ಮೆ ಗುರುತಿಸಲಾಗದಂತಹ ಅಪರಾಧಗಳು ಅಂದ್ರೆ ಕಡಿಮೆ ತೀಕ್ಷ್ಣತೆ ಹೊಂದಿರುವಂತಹ ಅಪರಾಧಗಳನ್ನ ಎರಡೂ ಪಕ್ಷಗಳು ರಾಜಿ ಅಥವಾ ಇತ್ಯರ್ಥಕ್ಕೆ ಪೊಲೀಸರೇ ಅಥವಾ ಕೋರ್ಟುಗಳೇ ಅವಕಾಶ ಕೂಡ ಮಾಡಿಕೊಡಬಹುದು. ಆದರೆ ಒಮ್ಮೆ FIR ಬರೆದ ಮೇಲೆ ಆ ಪೊಲೀಸ್ ಠಾಣೆ ಹಾಗೂ ಪೊಲೀಸರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಆ ಅಪರಾಧವನ್ನ ನಿರ್ದಿಷ್ಟ ಅವಧಿಯಲ್ಲಿ ಅದಕ್ಕೆ ಪರಿಹಾರ ಮಾಡಿಕೊಡಬೇಕಾಗುತ್ತದೆ. ಹೀಗಾಗಿ FIR ಬರೆಯುವ ಮೊದಲು 10 ಸಾರಿ ಯೋಚನೆ ಮಾಡಿ ಪೊಲೀಸರು FIR ಅನ್ನ ರೆಕಾರ್ಡ್ ಮಾಡಿಕೊಳ್ಳುತ್ತಾರೆ. ಹಾಗೂ ನೀವು ಕೂಡ ಕಂಪ್ಲೇಂಟ್ ಕೊಡುವಾಗ FIR ಬರೆಯಬೇಕು ಬೇಡೋ ಅನ್ನೋದನ್ನ 10 ಸಾರಿ ಯೋಚನೆ ಮಾಡಿ ಕೊಡಬೇಕಾಗುತ್ತದೆ. ಒಂದು ಸಾರಿ FIR ಬರೆದ ಮೇಲೆ ಮುಂದಿನ 24 ಗಂಟೆಯಲ್ಲಿ ಅಪರಾಧಿಯನ್ನ ಹಿಡಿದು ಮ್ಯಾಜಿಸ್ಟ್ರೇಟ್ ಮುಂದೆ ಅವರನ್ನ ಒಪ್ಪಿಸಬೇಕಾಗುತ್ತದೆ. ಆಮೇಲೆ ನ್ಯಾಯಾಲಯ ಆ ಅಪರಾಧದ ಬಗ್ಗೆ ಇನ್ನಷ್ಟು ತನಿಖೆ ನಡೆಸಲು 14 ದಿವಸಗಳ ಅವಕಾಶ ಮಾಡಿಕೊಡುತ್ತದೆ. ಮುಂದೆ ಪೊಲೀಸರು ಅಪರಾಧಿಯನ್ನ ಹಿಡಿದು ಅಪರಾಧ ಮಾಡಿದ ಎಲ್ಲಾ ವ್ಯಕ್ತಿಗಳನ್ನು ಹಿಡಿಯಲು ಜಾಲವನ್ನ ಬಿಸಾಕುತ್ತಾರೆ. ಆಮೇಲೆ ಅಪರಾಧಿಯನ್ನ ಕಲೆ ಹಾಕಲು ಅವರಿಂದ ನಡೆದ ಅಪರಾಧದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಪಡೆದು ಆ ವರದಿಯನ್ನು ಪೊಲೀಸರು ನ್ಯಾಯಾಲಯಕ್ಕೆ ಒಪ್ಪಿಸಬೇಕಾಗುತ್ತದೆ. ಆ ವರದಿಯನ್ನ ಚಾರ್ಜ್ ಶೀಟ್ ಅಂತ ಕೂಡ ಕರೆಯಲಾಗುತ್ತದೆ. ಈ ಒಂದು ಪದವನ್ನು ಕೂಡ ಆಗಾಗ ಕೇಳಿರಬಹುದು. ಇದನ್ನ ಕನ್ನಡದಲ್ಲಿ ಆರೋಪ ಪಟ್ಟಿ ಅಂತ ಕೂಡ ಹೇಳಲಾಗುತ್ತದೆ.
ಸ್ನೇಹಿತರೆ, ಈಗ ಇನ್ನೊಂದು ದೊಡ್ಡ ಪ್ರಶ್ನೆ ಬರುತ್ತದೆ. ಪೊಲೀಸರು ತಮಗೆ ಬಂದ ಹಾಗೆ FIR ಅನ್ನ ಮುಚ್ಚಬಹುದಾ ಅಂತ? ನೋ, ಇಲ್ಲ ಸ್ನೇಹಿತರೆ. ಯಾವುದೇ ಪೊಲೀಸರು ಒಮ್ಮೆ FIR ದಾಖಲಿಸಿದರೆ ಅದನ್ನ ಏಕಪಕ್ಷವಾಗಿ ಮುಚ್ಚಲು ಸಾಧ್ಯವೇ ಇಲ್ಲ. ಪೊಲೀಸರು ಅದನ್ನ ತನಿಖೆ ನಡೆಸಿ ಯಾವುದೇ ಪುರಾವೆ ಸಿಗದಿದ್ದರೆ ಮ್ಯಾಜಿಸ್ಟ್ರೇಟ್ಗೆ ಮುಕ್ತಾಯದ ವರದಿಯನ್ನ ಸಲ್ಲಿಸಬಹುದು. ಅಂದ್ರೆ ಅಂತಿಮವಾಗಿ ಪ್ರಕರಣವನ್ನ ಮುಕ್ತಾಯಗೊಳಿಸಬೇಕೇ ಅಥವಾ ಬೇಡವೇ ಎಂಬುದನ್ನ ಕೊನೆಗೆ ನಿರ್ಧರಿಸುವುದು ನ್ಯಾಯಾಲಯ ಹಾಗೂ ಆ ನ್ಯಾಯಾಲಯದ ಜಡ್ಜ್ ಆಗಿದ್ದಾರೆ. ಈಗ ಇನ್ನೊಂದು ಪ್ರಶ್ನೆ, ಸಾಕ್ಷ್ಯಗಳಿಲ್ಲದೆ ಆಧಾರಗಳಿಲ್ಲದೆ ಪೊಲೀಸರು FIR ಅನ್ನ ದಾಖಲೆ ಮಾಡಬಹುದಾ ಇಲ್ಲವಾ ಅಂತ? ಹೌದು, ಖಚಿತವಾದ ಪುರಾವೆಗಳೇ ಇಲ್ಲದೆ ಪೊಲೀಸರು FIR ಅನ್ನ ದಾಖಲೆ ಮಾಡಬಹುದು. ಇನ್ನೊಂದು ಎಲ್ಲರಿಗೂ ಕಾಡುವ ಪ್ರಶ್ನೆ ಏನೆಂದ್ರೆ, FIR ದಾಖಲಿಸಲು ಏನಾದರೂ ಕಾಲದ ಮಿತಿ ಇದೆಯಾ ಇಲ್ಲವಾ ಅಂತ. ಉದಾಹರಣೆಗೆ, ನಿಮ್ಮ ಜೊತೆ ಒಂದು ಅಪರಾಧ ನಡೆದಿದೆ ಅಂತ ತಿಳಿದುಕೊಳ್ಳಿ. ಆದರೆ ನೀವು ಆ ವ್ಯಕ್ತಿಯ ಬಗ್ಗೆ ಕಂಪ್ಲೇಂಟ್ ಮಾಡಲು ಹಿಂದೆ ಮುಂದೆ ಮಾಡುತ್ತೀರಾ. ಕೆಲವೊಮ್ಮೆ ಆ ವ್ಯಕ್ತಿ ಪ್ರಭಾವಿ ವ್ಯಕ್ತಿಯಾಗಿರಬಹುದು ಅಥವಾ ಯಾವುದೇ ಒಬ್ಬ ವ್ಯಕ್ತಿಯಾಗಿರಬಹುದು. ಸುಮ್ಮನೆ FIR ಮಾಡೋದು ಬೇಡ ಅಂತ ಸುಮ್ಮನೆ ಇರುತ್ತೀರಾ. ಆದ್ರೆ ಕೊನೆಗೆ ಒಂದು ದಿವಸ ಆ ವ್ಯಕ್ತಿಯ ಬಗ್ಗೆ, ನಿಮ್ಮ ಮೇಲೆ ನಡೆದಂತಹ ಅತ್ಯಾಚಾರದ ಬಗ್ಗೆ FIR ಮಾಡಲು ಮುಂದಾಗುತ್ತೀರಾ. ಮೇ ಬಿ 1 ತಿಂಗಳು, 2 ತಿಂಗಳು, 6 ತಿಂಗಳು, 1 ವರ್ಷ, 5 ವರ್ಷ, ಹೀಗೆ ಅಪರಾಧ ನಡೆದಂತಹ ಸಮಯದಿಂದ ಹಿಡಿದು ಯಾವಾಗ ಬೇಕಾದರೂ ನೀವು ಅತ್ಯಾಚಾರದ ಬಗ್ಗೆ ಅಥವಾ ಅಪರಾಧದ ಬಗ್ಗೆ ಪೊಲೀಸ್ ಠಾಣೆಗೆ ಹೋಗಿ FIR ಕೂಡ ನೀಡಬಹುದಾಗಿದೆ. ಹೌದು ಸ್ನೇಹಿತರೆ, FIR ಬರೆಯಲು ಯಾವುದೇ ಸಮಯದ ಇತಿಮಿತಿ ಇಲ್ಲ. ಅಪರಾಧ ನಡೆದ 1 ವಾರದ ಮೇಲೂ, 6 ತಿಂಗಳ ಮೇಲೂ, ವರ್ಷಗಂಟಲೂ ಕೂಡ ನೀವು FIR ಅನ್ನ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಬಹುದು. ಈಗ ಇನ್ನೊಂದು ದೊಡ್ಡ ಪ್ರಶ್ನೆ, ಈ FIR ಅನ್ನ ಪೊಲೀಸರು ತಿರಸ್ಕರಿಸಬಹುದಾ ಅಂತ? ಇಲ್ಲ. ಒಂದು ವೇಳೆ ಗುರುತಿಸಬಹುದಂತಹ ಅಪರಾಧ ಇದ್ದರೆ, ಅಂದರೆ ಗಂಭೀರ ಅಪರಾಧ ಇದ್ದರೆ ಪೊಲೀಸರು ಕಾನೂನುಬದ್ಧವಾಗಿ FIR ಅನ್ನ ದಾಖಲಿಸಬೇಕು. ಅವರು ಯಾವುದೇ ಸಂದರ್ಭದಲ್ಲಿ ನಿರಾಕರಿಸಲು ಸಾಧ್ಯವಿಲ್ಲ. ಇದು CRPC ಸೆಕ್ಷನ್ 173 ಅಡಿಯಲ್ಲಿ ಇದನ್ನ ದಾಖಲಿಸಲು ಅವರಿಗೆ ಆದೇಶ ನೀಡಲಾಗುತ್ತದೆ. ಇನ್ನೊಂದು ದೊಡ್ಡ ಪ್ರಶ್ನೆ, ನೀವು ಕೊಟ್ಟ FIR ಅನ್ನ ನೀವೇ ಹಿಂದೆ ಪಡೆಯಬಹುದು ಅಂತ. ಇಲ್ಲ ಸ್ನೇಹಿತರೆ, ನೀವು ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ನೀವು ಕೊಟ್ಟಂತಹ FIR ಅನ್ನ ಹಿಂದೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಅದೇನಿದ್ರೂ ನ್ಯಾಯಾಲಯದ ಮೂಲಕವೇ ನೀವು FIR ಅನ್ನ ಹಿಂಪಡೆಯಬೇಕಾಗುತ್ತದೆ. ಅದಕ್ಕೂ ನೀವು ತಕ್ಕ ಕಾರಣಗಳನ್ನು ಕೂಡ ಕೊಡಬೇಕಾಗುತ್ತದೆ. ಇತ್ತೀಚೆಗೆ ಟೆಕ್ನಾಲಜಿ ಜಾಸ್ತಿಯಾಗಿದ್ದ ಕಾರಣ ನೀವು ಕೇವಲ ಆಫ್ಲೈನ್ಗೆ, ಅಂದ್ರೆ ಪೊಲೀಸ್ ಠಾಣೆಗೆ ಹೋಗಿ FIR ದಾಖಲೆ ಮಾಡದೇ ಇರಬಹುದು. ನೀವು ಈ FIR ಅಂತ ಆನ್ಲೈನ್ ಅಲ್ಲೂ ಕೂಡ ಮಾಡಬಹುದಾಗಿದೆ. ಭಾರತದ ಅನೇಕ ರಾಜ್ಯಗಳಲ್ಲಿ, ನಮ್ಮ ಕರ್ನಾಟಕದಲ್ಲಿಯೂ ಕೂಡ ತಮ್ಮ ಪೊಲೀಸ್ ವೆಬ್ಸೈಟ್ ಮೂಲಕ ಆನ್ಲೈನ್ FIR ನೋಂದಣಿ ಅವಕಾಶ ಮಾಡಿಕೊಡಲಾಗುತ್ತಿದೆ. ಇದರಿಂದ ನೀವು ಈ ಪ್ರಕ್ರಿಯೆಯನ್ನ ಸುಲಭವಾಗಿ ಆನ್ಲೈನ್ ಮೂಲಕವೇ FIR ಅನ್ನ ದಾಖಲೆ ಮಾಡಬಹುದು. ಝೀರೋ FIR ಅಂದ್ರೆ ಶೂನ್ಯ FIR ಅಂತ ಕೂಡ ಒಂದು ಪದ್ಧತಿ ಇದೆ. ಹೊಸ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂದ್ರೆ BNSS ಅಡಿಯಲ್ಲಿ ವ್ಯಕ್ತಿಗಳು ಯಾವುದೇ ಪೊಲೀಸ್ ಠಾಣೆಯಲ್ಲಿ ನ್ಯಾಯವ್ಯಾಪ್ತಿಯನ್ನು ಲೆಕ್ಕಿಸದೆ ತ್ವರಿತ ವರದಿ ಮಾಡುವಿಕೆಯನ್ನ ಖಚಿತಪಡಿಸಿಕೊಳ್ಳಲು ಶೂನ್ಯ FIR ಅನ್ನ ಸಲ್ಲಿಸಬಹುದಾಗಿದೆ. ನಾನೇ ಮೊದಲೇ ಹೇಳಿದ ಹಾಗೆ, ನೀವು ಒಂದು ವೇಳೆ ಆಫ್ಲೈನ್ ಅಂದ್ರೆ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ FIR ನೀಡಬೇಕೆಂದ್ರೆ ಅದು ನೀವು ಆ ವ್ಯಾಪ್ತಿಯಲ್ಲಿ ಬರುವಂತಹ ಪೊಲೀಸ್ ಠಾಣೆಗೆ ಹೋಗಿಯೇ ನೀವು FIR ಅನ್ನ ಸಲ್ಲಿಸಬಹುದು. ಆದ್ರೆ ಈಗ ಇತ್ತೀಚೆಗೆ ಝೀರೋ FIR ಅನ್ನುವ ಪದ್ಧತಿಯನ್ನು ಕೂಡ ತಂದಿದ್ದಾರೆ. ಅಂದ್ರೆ ಇದು ತಕ್ಷಣವೇ ನಿಮ್ಮ ಜೊತೆ ಏನಾದರೂ ಅಪರಾಧ ನಡೆದಾಗ ಅದನ್ನ ಹತ್ತಿರದ ಯಾವುದೇ ಪೊಲೀಸ್ ಠಾಣೆಗೆ ಹೋಗಿ ನೇರವಾಗಿ FIR ಅನ್ನ ದಾಖಲಿಸಬಹುದು. ಮುಂದೆ ಇದನ್ನ ಆ ಸಂಬಂಧಪಟ್ಟ ಠಾಣೆಗಳಿಗೆ ವರ್ಗಾಯಿಸಬಹುದಾಗಿದೆ. ಇದನ್ನ ಶೂನ್ಯ ಅಥವಾ ಝೀರೋ FIR ಅಂತ ಕೂಡ ಕರೆಯಲಾಗುತ್ತದೆ. ಅಂದ ಹಾಗೆ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ 1861ರಲ್ಲಿ ಬ್ರಿಟಿಷರು ಭಾರತವನ್ನ ಆಳುತ್ತಿರುವಾಗ ಮೊಟ್ಟ ಮೊದಲ ಬಾರಿಗೆ ಈ FIR ಅನ್ನ ದಾಖಲೆ ಮಾಡಲಾಗಿತ್ತು ಹಾಗೂ ಈ ಕಾನೂನನ್ನ ಜಾರಿಗೆ ತಂದಿದ್ದರು. ಹೀಗೆ ಬ್ರಿಟಿಷರು ಪ್ರಾರಂಭ ಮಾಡಿದ ಹಲವಾರು ಕಾಯ್ದೆಗಳು ಈಗಲೂ ಕೂಡ ನಮ್ಮ ಭಾರತದಲ್ಲಿ ಇವೆ. ಆದರೆ ಇಂತಹ ಕೆಲವೊಂದು ಕಾಯ್ದೆಗಳನ್ನ ಕಾಲಾಂತರಗಳಲ್ಲಿ ಅವುಗಳನ್ನ ಬದಲಾಯಿಸಲಾಗುತ್ತಿದೆ, ಅಂದ್ರೆ ಅಪ್ಡೇಟ್ ಕೂಡ ಮಾಡಲಾಗುತ್ತಿದೆ. ಸ್ನೇಹಿತರೆ, FIR ಬಗ್ಗೆ ಈ ಮಾಹಿತಿ ಹೇಗನಿಸಿತು? ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.